ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರ ಮತ್ತು ಸಚಿವರ ನಿಯೋಗ ತೌಕ್ತೆ ಚಂಡಮಾರುತದ ಹಾನಿಯ ಬಗ್ಗೆ ಸಿಎಂಗೆ ಮನವಿ ಸಲ್ಲಿಸಿತು. ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಮಾನ್ಯ ಸಚಿವರಾದ ಎಸ್ ಅಂಗಾರರವರು, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ, ಗುತ್ತು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಇವರ ನಿಯೋಗ ಮಾನ್ಯ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಇತ್ತೀಚೆಗಿನ ಚಂಡಮಾರುತದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾನಿಯ ಬಗ್ಗೆ ಜಿಲ್ಲೆಗೆ ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸುವಂತೆ ಹಾಗೂ ಕೊರೋನಾ ನಿಯಂತ್ರಣಕ್ಕಾಗಿ ಜಿಲ್ಲೆಗೆ ಅಗತ್ಯ ಮೂಲಭೂತ ಸೌಕರ್ಯ, ವೈದ್ಯರು, ದಾದಿಯರ ನೇಮಕಾತಿಗೊಳಿಸುವಂತೆ ಮನವಿ ಮಾಡಿದ್ರು. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಸಿಎಂ ನೀಡಿದ್ದಾರೆ. ಮಾನ್ಯ ಸಚಿವರಾದ ಅಂಗಾರವರ ಜೊತೆ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಇವತ್ತು ಭೇಟಿಯಾಗಿ ಮೊನ್ನೆ ಬಂದಿರುವಂಥ ಚಂಡಮಾರುತದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಗಾಗಿರುವಂಥ ಪ್ರಾಕೃತಿಕವಾದ ವಿಕೋಪದಿಂದಾಗಿ ಸುಮಾರು 126 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮ್ಮ PWD ರಸ್ತೆಗಳು, ಪಂಚಾಯತ್ ರಸ್ತೆಗಳು, ಮೀನುಗಾರಿಕೆ ರಸ್ತೆಗಳು, ಸಮುದ್ರ ಕೊರೆತ, ಮನೆಗಳು ಬಿದ್ದಿರುವಂಥದ್ದು ಸೇರಿ ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದೆವು. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಒಂದು ಅಭಿನಂದನೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಮೊನ್ನೆ ದಿವಸ ಚಂಡಮಾರುತ ಬಂದಾಗ ನಮ್ಮ 9 ಜನ ಕಾರ್ಮಿಕರು, MRPLಗೆ ಸಂಬಂಧಪಟ್ಟಂಥ ಕಾರ್ಮಿಕರು ಸಮುದ್ರದ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನಮಾನದ ಹೋರಾಟದಲ್ಲಿದ್ದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ನಮಗೆ ಹೆಲಿಕಾಪ್ಟರ್ ಕೊಡಿಸಿದ ಹಿನ್ನೆಲೆಯಲ್ಲಿ 9 ಜನರ ಜೀವ ಉಳಿಸಲಿಕ್ಕೆ ನಮಗೆ ಸಹಾಯ ಆಯಿತು ಅನ್ನೋ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳಿ ಬಂದೆವು. ನಮ್ಮ ಜಿಲ್ಲೆಯಲ್ಲಿ ಕೋವಿಡನ್ನು ಬಹಳ ಕಟ್ಟುನಿಟ್ಟಾಗಿ ನಿಭಾಯಿಸುವಂಥ ಕಾರ್ಯಯೋಜನೆಗೆ ನಮ್ಮೆಲ್ಲ ಶಾಸಕರು ಒಟ್ಟಾಗಿ ಪ್ರಯತ್ನ ಮಾಡ್ತಾ ಇರುವಂಥ ದಿನಗಳಲ್ಲಿ ನಮಗೆ ಹೆಚ್ಚುವರಿ ಲಸಿಕೆಗಳ ಅಗತ್ಯ ಇದೆ ಮತ್ತು ಆಕ್ಸಿಜನ್ ಟ್ಯಾಂಕಿನ ಅಗತ್ಯಗಳಿದೆ.